ಎಲ್ಲರಿಗೂ 75ನೇ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು. ಹೇಗಿರ್ತೀರಾ? ಈ ಪ್ರೋಗ್ರಾಮ್ ಮುಗಿದ್ಮೇಲೆ ನೀವು ಧ್ವಜನ ಹೇಗಿರ್ತೀರಾ? ಬಟ್ಟೆಗಳ ತರ ಇಡಲ್ಲ ತಾನೆ. ಇವತ್ತು ನಾವು ಧ್ವಜನ ಹೇಗ್ ಮಾಡ್ಸಿರ್ಬೇಕು ಅಂತ ಹೇಳ್ಕೊಡ್ತೀವಿ. ಕೇಸರಿ, ಬಿಳಿ, ಹಸಿರು ಬಣ್ಣದ ಧ್ವಜವನ್ನು ತೆಗೆದುಕೊಳ್ಳೋಣ. ಸ್ಟೆಪ್ 1, ಮೊದಲು ಹಸಿರು ಭಾಗವನ್ನು ಮಡಿಚಿಕೊಳ್ಳೋಣ. ಒಂದು ಗೆರೆ ಕಾಣುತ್ತಿರಬೇಕು. ಸ್ಟೆಪ್ 2, ಈಗ ಕೇಸರಿ ಭಾಗವನ್ನು ಮಡಿಚಿಕೊಳ್ಳೋಣ. ಒಂದು ಗೆರೆ ಕಾಣುತ್ತಿರಬೇಕು. ಸ್ಟೆಪ್ 3, ಸೀರೆಯ ನೆರಿಗೆ ತರ 2 ಸಲ ಮಡಚಿಕೊಳ್ಳಬೇಕು. ಅಶೋಕ ಚಕ್ರ ಕಾಣುತ್ತಿರಬೇಕು. ಈಗ ನಮ್ಮ ಧ್ವಜ ಸುರಕ್ಷಿತವಾಗಿದೆ. ಸ್ಕೂಲ್ ಆಫ್ ಇಂಡಿಯಾ ಕಡೆಯಿಂದ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ವಂದೇ ಮಾತರಂ. ಜೈ ಹಿಂದ್. ಧನ್ಯವಾದಗಳು.